ಕ್ಷುಲ್ಲಕ ಕಾರಣಕ್ಕೆ ಕಾಂಗ್ರೆಸ್ ಮುಖಂಡನೊಬ್ಬ ವ್ಯಕ್ತಿಯೊಬ್ಬನ ಮೇಲೆ ಹಲ್ಲೆ ಮಾಡಿದ್ದಾನೆಂದು ಹುಬ್ಬಳ್ಳಿಯ ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೋಹನ ಅಸುಂಡಿ ಎಂಬ ಕಾಂಗ್ರೆಸ್ ಮುಖಂಡನ ಗುರುಸಿದ್ದಪ್ಪ ಗೌರಿ ಎಂಬವರ ಮೇಲೆ ಹಲ್ಲೆ ಮಾಡಿದ ಪರಿಣಾಮ ಗುರುಸಿದ್ದಪ್ಪ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದ. ಈ ಸಂಬಂಧ ಬೆಂಡಿಗೇರಿ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ನೀಡಿದ್ದ. ಆದರೆ ದೂರು ದಾಖಲು ಮಾಡಿಕೊಂಡಿರುವ ಬೆಂಡಿಗೇರಿ ಠಾಣೆಯ ಪೊಲೀಸರು ಘಟನೆ ನಡೆದು ಇಷ್ಟು ದಿನವಾದರೂ ಕೂಡ ಆರೋಪಿಯನ್ನ ಬಂಧಿಸಿಲ್ಲ. ಹೀಗಾಗಿ ನಮಗೆ ಜೀವ ಭಯವಿದ್ದು ನ್ಯಾಯ ಕೊಡಿಸಬೇಕು ಎಂದು ಮಾಧ್ಯಮದ ಮುಂದೆ ಅವರು ಅಳಲು ತೋಡಿಕೊಂಡಿದ್ದಾರೆ. ಸೋನ್ಯಾನಗರ ಅಂದ್ರೆ ಪ್ಲಾಟ್ನಂತಲ್ಲಿ ಸಿದ್ದಾಪುರ ಅಂತಲ್ಲಿ ಅವ್ರು ನಮ್ಮ ದೋಸ್ತರಿದ್ರೆ ಅಶೋಕ್ ಸಿದ್ದಾಪುರ ಅಂತಂದು ಅಲ್ಲಿ ಹೋಗಿದ್ದೆ ನಾನು ಅವ್ರಿಗೆ ಭೇಟಿಯಾಗಕ್ಕೆ. ನಾನು ಹೋಗೋ ಹೊತ್ನ್ಯಾಗ ಮೋಹನ್ ಅಸುಂಡಿ ಇರ್ಕಲ್ಲ ಬಂದು ನನಗೆ ಒಮ್ಮಕ್ಳು ಇಲ್ಯಾಕೆ ನಿಂತಿ ಮಗನ ಅಂತ ಅವಶ್ಯ ಬದ್ಲಿಂದ ಎತ್ತರ ಪತ್ರ ಬೈದ ನನಗೆ ಮಾರಿಗೀರಿಗೆ ಪಕ್ಕಡಿಗೆ ಎಲ್ಲ ಹೊಡೆದು ಕಲ್ಲು ತೊಗೊಂಡು ಒಗದಾರ ಸರ. ಏನು ರೀ FIR ಆಗಿದೆ ಸರ. ಏನು ಪೊಲೀಸ್ನವ್ರು ಕ್ರಮ ತೊಗೋಕ್ಕೆ ತಯಾರಿಲ್ಲ. ಅವ್ರು ಬಿಂದಾಸ್ ಅಡ್ಡಾಡ್ತಾರೆ ಮತ್ತು ನಮಗೆ ಜೀವ ಬೆದರಿಕೆ ಹಾಕಾಕತ್ತಾರೆ ಸರ. ಏನು ಸರ ಹಿಂಗಾದ್ರೆ ನಾ ಹೆಂಗೆ ಹಿಂದಕ್ಕೊಮ್ಮೆ ಸರ ಹಿಂದೂ ನಮ್ಗೆ ಧಮ್ಕಿ ಮಾಡಿ ಇದು ಮಾಡಿ ಸರ. ಹೊಲ ನಮ್ಗೆ ಪ್ಲಾಟ್